ಇವತ್ತು ನಾವು ಇದು ಪತ್ರಿಕಾ ಗೋಷ್ಠಿ ಕರೆದ ವಿಚಾರ ಏನಂತ ಹೇಳಿದಾಗ ಮೂಡಬಿದಿರೆ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಯಾರಿದ್ದಾರೆ ಸಂದೇಶ್ ಪಿ ಜಿ ಅಂತೇಳಿ ಅವರ ಬಗ್ಗೆ ಈಗಾಗಲೇ ಎಲ್ಲರಿಗೆ ತಿಳಿದಿದೆ. ಅವರು ಮೂಡಬಿದಿರೆ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುವ ಸಂದರ್ಭದಲ್ಲಿ ಕೆಲವೊಂದು ಆಡಿಯೋ ಕೆಲವೊಂದು ವಿಡಿಯೋ ಬಿತ್ತರವಾದದ್ದು ಮಾಧ್ಯಮಗಳಲ್ಲಿ ನೀವೆಲ್ಲ ನೋಡಿದ್ದೀರಿ. ಒಂದು ಏನಂತ ಹೇಳಿದಾಗ ಮಹಿಳೆ ಜೊತೆ ಡ್ಯಾನ್ಸ್ ಮಾಡುವಂಥದ್ದು, ಇನ್ನೊಂದು ಮಹಿಳೆಗೆ ಅಸಭ್ಯ ರೀತಿಯಲ್ಲಿ ವರ್ತನೆ ಮಾಡುವಂಥದ್ದು ಆಡಿಯೋ, ಮತ್ತೊಂದು ಠಾಣೆಯಲ್ಲಿ ಸುಮತಿ ನಾಯ್ಕ್ ಮತ್ತು ಅವರ ಮಕ್ಕಳಿಗೆ ಹೊಡೆಯುವಂಥದ್ದು, ಆ ವಿಡಿಯೋಗಳನ್ನೆಲ್ಲ ನೀವು ನೋಡಿದ್ದೀರಿ. ಅದರ ನಂತರ ನಾವು ಏನು ಮಾಡಿದ್ದೇವೆ ಅಂತ ಹೇಳಿದಾಗ ಈ ಥರ ಒಂದು ಉನ್ನತ ಸ್ಥಾನದಲ್ಲಿರುವಂಥ ಇನ್ಸ್ಪೆಕ್ಟರ್ ಸಂದೇಶ್ ಅವರು ಈ ರೀತಿ ಮಾಡುವಾಗ ಅವರ ಇತಿಹಾಸವನ್ನು ನಾವು ಕೆದಕಿದಾಗ ನಮಗೊಂದು ಕೆಲವೊಂದು ವಿಚಾರಗಳು ತಿಳಿದು ಬಂತು. ಅವರು ಈ ಹಿಂದೆ ಕಾರ್ಕಳದಲ್ಲಿ SI ಆಗಿ ಕೆಲಸ ಮಾಡಿದವರು. SI ಆಗಿರುವಾಗ ಅವರು ಆ ಕೆಲಸದಿಂದ ಅಮಾನತಾಗಿದ್ದಾರೆ. ಬಜ್ಪೆ ಠಾಣೆಯಲ್ಲಿ ಕೂಡ ಕೆಲಸದಿಂದ ಅಮಾನತಾಗಿದ್ದಾರೆ. ಯಾಕೆಂತ ಹೇಳಿದಾಗ ಬಜ್ಪೆ ಠಾಣೆಯಲ್ಲಿ ಈ ಕಟೀಲು ಎಂಬ ಸ್ಥಳದಲ್ಲಿ ಸಿಯಾಳದ ವಿಚಾರದಲ್ಲಿ ಮಹೇಶ್, ಯಾರು ಸಂಘದ ಕಾರ್ಯಕರ್ತರು, ಮಹೇಶ್ ಮತ್ತು ಇತರರಿಗೆ ಅವರು ಹಲ್ಲೆ ಮಾಡಿರ್ತಾರೆ. ಠಾಣೆಯಲ್ಲಿ ಹಲ್ಲೆ ಮಾಡಿದ ಸುದ್ದಿ ನೋಡಿ ಪೇಪರಲ್ಲಿ ಪ್ರಚಾರ ಆಗಿದೆ. ಒಂದು ಮತ್ತೆ ಏನಂತ ಹೇಳಿದಾಗ ಬೆಳ್ತಂಗಡಿ ಠಾಣೆಯಲ್ಲಿ ಅವರು ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ಕರ್ತವ್ಯ ನಿರ್ವಹಿಸುವಾಗ ಒಂದು ಬೆಂಗಳೂರಿನ ಹುಡುಗಿ ಕುಮಾರಿ ದೀಪಿಕಾ ಅಂತೇಳಿ ಅವರಿಗೆ ಅವರು ಚಿತ್ರಹಿಂಸೆ ನೀಡಿದ್ದಾರೆ. ಏನಂತ ಹೇಳಿದಾಗ ಹೊಡೆದು ಬಡಿದು ತಲೆಗೆ ರೈಫಲನ್ನಿಟ್ಟು ನಿನ್ನನ್ನು ಸಾಯಿಸ್ತೇನೆ ಮತ್ತು ನೇತ್ರಾವತಿ ನದಿಗೆ ಬಿಸಾಡ್ತೇನೆ, ನಿನ್ನ ತಾಯನ್ನು ಸಾಯಿಸ್ತೇನೆ, ನೀನು ಖಾಲಿ ಪೇಪರ್ಗೆ ಸಹಿ ಹಾಕು ಅಂತೇಳಿ ತುಂಬ ವಿಚಾರ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟಲ್ಲಿ ಕೂಡ ಅವರು ಹೋಗಿ ಹೈಕೋರ್ಟ್ನಿಂದ ಆದೇಶ ಆಗಿದೆ ಅವರ ಮೇಲೆ ಕ್ರಮ ತೆಗೆದುಕೊಳ್ಳಿ ಅಂತೇಳಿ. ಅವರ ಮೇಲೆ ಮಾತ್ರ ಅಲ್ಲ, SI ಪವನ್ ಮತ್ತು ಇತರ ಸಿಬ್ಬಂದಿಗಳ ಮೇಲೆ. ನೋಡಿ ಇಲ್ಲಿ ಅವರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಯಾವ ರೀತಿ ಟಾರ್ಚರ್ ಕೊಟ್ಟಿದ್ದಾರೆ ಅಂತೇಳಿ. ಮತ್ತು ಬೆಂಗಳೂರಿನ KIMS ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾರೆ. ಇವರು ಏನು ಬಿಂಬಿಸ್ತಾರೆ ಅಂತ ಹೇಳಿದಾಗ ಶಿ ಈಸ್ ಅ ಹ್ಯಾಬಿಚುವಲ್ ಕಂಪ್ಲೇಂಟ್ ಅಂತೇಳಿ. ಕೋರ್ಟ್ ಏನು ಹೇಳ್ತಾ ಇದೆ, ಅನ್ಯಾಯ ಆದಾಗ ಯಾರೋ ಎಷ್ಟೋ ಸಾರಿ ಕಂಪ್ಲೇಂಟ್ ಕೊಡಬಹುದು. ಇವರು ಏನು ಬಿಂಬಿಸ್ತಾರೆ ಅಂತ ಹೇಳಿದಾಗ ಜನರಿಗೆ ತಪ್ಪು ಮಾಹಿತಿ ರವಾನೆ ಮಾಡ್ತಾ ಇದ್ದಾರೆ. ಯಾಕೆ ಹ್ಯಾಬಿಚುವಲ್ ಕಂಪ್ಲೇಂಟ್ ಅಂತ ಹೇಳುವಾಗ ಯಾರೊಂದಷ್ಟು ಕೇರ್ ಮಾಡೋದಿಲ್ಲ ಅಂತೇಳಿ. ನೋಡಿ ಇಲ್ಲಿ ಆದೇಶ ಆಗಿದೆ ಅವರ ಮೇಲೆ ಆ್ಯಕ್ಷನ್ ತೆಗೆದುಕೊಳ್ಬೇಕಂತೇಳಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸಿಗೆ. ಅದರ ನಂತರ ಅವರು ಬಜ್ಪೆ ಠಾಣೆಯಲ್ಲಿ ಕೆಲಸ ನಿರ್ವಹಿಸುತ್ತಿರುವಾಗ ಸುಮಾರು ಜನರಿಗೆ ಅವರು ತೊಂದರೆ ಕೊಟ್ಟಿದ್ದಾರೆ, ಕಿರುಕುಳ ಕೊಟ್ಟಿದ್ದಾರೆ. ಒಂದು ಜನಸಾಮಾನ್ಯರಿಗೆ, ರೈತ ಮುಖಂಡರಿಗೆ, ಸಾಮಾಜಿಕ ಕಾರ್ಯಕರ್ತರಿಗೆ ಒಂದು ಠಾಣೆಯಲ್ಲಿ ಬೈಯುವುದು, ಅವರ ಬೈಯುವಂಥ ಲ್ಯಾಂಗ್ವೇಜ್ ಇದೆ ಅಲ್ಲ, ಬೊಸುಡಿಕ ಮತ್ತೆಂತೆಂಥ ಲ್ಯಾಂಗ್ವೇಜ್, ಅವಮಾನ ಮಾಡುವ ಹಾಗೆ, ನಿಂದಿಸುವ ಹಾಗೆ ಅವರು ಮಾತಾಡ್ತಾರೆ. ಮತ್ತು ಜಂಕ್ಷನಲ್ಲಿ ಲಾಠಿಯಲ್ಲಿ ಹೊಡೆಯುವುದು ಎಲ್ಲರ ಮುಂದೆ ಠಾಣೆಯಲ್ಲಿ. ಈ ಎಲ್ಲ ಇವರ ವರ್ತನೆ ಗುಂಡಾ ವರ್ತನೆ ಅಂತಲೇ ಹೇಳ್ತೇನೆ ನಾನು. ಗುಂಡಾ ವರ್ತನೆಯನ್ನು ನೋಡಿ 4 ಗ್ರಾಮ ಪಂಚಾಯತ್, ಒಂದು ಪಡುಪೆರಾರ ಗ್ರಾಮ ಪಂಚಾಯತ್, ಒಂದು ಕಂದಾರ ಗ್ರಾಮ ಪಂಚಾಯತ್, ಗುರುಪುರ, ಮುತ್ತೂರು, ಈ 4 ಪಂಚಾಯತ್ಗಳು ಸೇರಿ ನಿರ್ಣಯವನ್ನು ಮಾಡಿದ್ದಾರೆ. ಇಂಥ ಗುಂಡಾ ಸ್ವಭಾವದ ಇನ್ಸ್ಪೆಕ್ಟರನ್ನು ಕೂಡಲೇ ವರ್ಗಾವಣೆ ಮಾಡಬೇಕು ಮತ್ತು ಮೇಲಾಧಿಕಾರಿಗೆ ಪತ್ರ ಬರಬೇಕು. ಇದು ಪಡುಪೆರಾರ ಗ್ರಾಮ ಪಂಚಾಯತಲ್ಲಿ ಆದಂಥ ನಿರ್ಣಯ. ಯಾವುದು? ಬಜ್ಪೆ ಠಾಣೆಯಲ್ಲಿರುವಾಗ ಇಯರ್ 2021-22 23/9/2021 ಗ್ರಾಮ ಪಂಚಾಯತಲ್ಲಿ ನಿರ್ಣಯ ಆಗಿದೆ ಅವರನ್ನು ವರ್ಗಾವಣೆ ಮಾಡಬೇಕಂತೇಳಿ. ಇದು ಪಡುಪೆರಾರದಲ್ಲಿ ಆದಂಥ ನಿರ್ಣಯ, ಇದು ಕಂದಾವರದಲ್ಲಿ ಆದಂಥ ನಿರ್ಣಯ ಗ್ರಾಮ ಪಂಚಾಯತಲ್ಲಿ, ಇದು ಮುತ್ತೂರು ಗ್ರಾಮ ಪಂಚಾಯತಲ್ಲಿ, ಮತ್ತು ಇದು ಗುರುಪುರ ಗ್ರಾಮ ಪಂಚಾಯತಲ್ಲಿ. ಯಾಕೆಂತ ಹೇಳಿದಾಗ ಆವತ್ತೇ ನಾವು ವಾಯ್ಸ್ ರೇಸ್ ಮಾಡಿದ್ದೇವೆ. ಆ ಗ್ರಾಮಸ್ಥರಿಗೆ ಎಲ್ಲರಿಗೂ ಗೊತ್ತಿದೆ. ಗ್ರಾಮ ಸಭೆ ಅಂತ ಹೇಳುವಾಗ ಗ್ರಾಮ ಸಭೆಯಲ್ಲಿ ನೋಡಲ್ ಆಫೀಸರ್ ಮತ್ತು ಅಧಿಕಾರಿಗಳು, ತುಂಬ ಅಧಿಕಾರಿ ಇರ್ತಾರೆ, ಸದಸ್ಯರಿರ್ತಾರೆ, ಹಾಗೂ ಗ್ರಾಮಸ್ಥರು ಇರ್ತಾರೆ. ಎಲ್ಲರ ಸಮ್ಮುಖದಲ್ಲಿ ಎಲ್ಲರಿಗೆ ತಿಳಿದಿರುವ ವಿಚಾರ ನಿರ್ಣಯ ಆಗಿ ಎಲ್ಲರಿಗೆ ಆವತ್ತು ಒಂದೊಂದು ಪಂಚಾಯತ್ ಬೇರೆ ಬೇರೆ ಕಡೆ ಪತ್ರ ಬರೆದಿದ್ದಾರೆ. ಮುಖ್ಯಮಂತ್ರಿಗೆ ಬರೆದಿದ್ದಾರೆ, ಗೃಹ ಸಚಿವರಿಗೆ ಬರೆದಿದ್ದಾರೆ, ಮುಖ್ಯ ಕಾರ್ಯದರ್ಶಿಗೆ ಬರೆದಿದ್ದಾರೆ, ಇಲ್ಲಿ ಕಮಿಷನರಿಗೆ ಬರೆದಿದ್ದಾರೆ, ಹಾಗೂ ಜಿಲ್ಲಾಧಿಕಾರಿಗೆ ಬರೆದಿದ್ದಾರೆ. ಗ್ರಾಮ ಸಭೆಯಲ್ಲಿ 4 ಗ್ರಾಮ ಸಭೆಗಳಲ್ಲಿ ಗ್ರಾಮಸ್ಥರು ನಿರ್ಣಯ ಮಂಡನೆ ಮಾಡಿದ್ದಾರೆ. ಇವರಿಂದ ತೊಂದರೆ ಆಗ್ತಾ ಇದೆ, ಇವರನ್ನು ಟ್ರಾನ್ಸ್ಫರ್ ಮಾಡಿ ಅಂತೇಳಿ. ಮತ್ತೆ
ಹೌದಾ? ಗ್ರಾಮ ಪಂಚಾಯತ್ನ ಗ್ರಾಮ ಸಭೆಯಲ್ಲಿ ನೋಡಿ, ಇದು ಲೆಟರ್ ಬರೆದದ್ದು ಕೂಡ ನಾನು ತೋರಿಸ್ತಾ ಇದ್ದೇನೆ. ಇದು ಪಡಬೆರಾರ ಗ್ರಾಮ ಪಂಚಾಯತಿಂದ ಲೆಟರ್ ಬರೆದಿದ್ದಾರೆ ಸುಮಾರು ಜನರಿಗೆ. ಇದು ಗುರುಪುರ, ಮತ್ತೆ ಇದು ಮುತ್ತೂರು ಗ್ರಾಮ ಪಂಚಾಯತ್, ಮುತ್ತೂರು ಮಂಗಳೂರು ತಾಲೂಕು, ಕುಪ್ಪೆಪದ ಪಕ್ಕದಲ್ಲಿ ಇರುವಂತಹ ಗ್ರಾಮ ಪಂಚಾಯತ್, ಬಜ್ಪೆ ಠಾಣಾ ವ್ಯಾಪ್ತಿಗೆ ಬರುವಂತದ್ದು. ನೋಡಿ, ಇದು ಪೇಪರಲ್ಲಿ ಕೂಡ ಬಂದಿದೆ. ಮುತ್ತೂರು 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 ಇದೆ, ಕುಪ್ಪೆಪದ ಪಕ್ಕ. ಹೊಸತ್ತಾಗಿ ಆದದ್ದು ಕುಪ್ಪೆಪದವಿಯಲ್ಲಿ. ಹೌದು, ಈ ರೀಸೆಂಟ್ ಆಗಿ ಒಂದು ಪಂಚಾಯತ್ ಅಂತೇಳಿ ಆದದ್ದು ಮುತ್ತೂರು. ಮುತ್ತೂರು ಹೌದೌದು, ಒಂದು 4-5 ವರ್ಷ ಆಗಿರ್ಬೋದು ಅಷ್ಟೇ. ಹೌದೌದು. ನೋಡಿ, ಇದು ಪೇಪರಲ್ಲಿ ಅವತ್ತು ಬಂದಿದೆ. ಎಲ್ಲ ನಾವು ಇವತ್ತು ಎಲ್ಲ ದಾಖಲೆಯೊಂದಿಗೆ ನಾವು ಇವತ್ತು ಮಾತಾಡ್ತಾ ಇದ್ದೇವೆ, ಅದು ಕೂಡ ಇದೆ. ಮತ್ತೆ ನಾನು ಹೇಳಿದಂಗೆ ಗುರುಪುರದ ಕಿಟ್ಟಣ್ಣರೈ ಅಂತೇಳಿ ನಿಮ್ಗೆ ಗೊತ್ತಿದೆ, ಅವರು ರೈತ ಮುಖಂಡರು. ಅವರು ಏನು ಗುರುಪುರದಲ್ಲಿ ಈ ಥರ ಜೀಪು ಅವರು ಸ್ವಲ್ಪ ತಾಕಿಕೊಂಡು ಇಟ್ಟದ್ದು. ಆ ವಿಚಾರಕ್ಕೆ ಅವರನ್ನು ಬೈದು ಬೇಡದ್ದೆಲ್ಲ ಹೀಯಾಳಿಸಿ ನೋಡಿ, ಮಾನಸಿಕ ಆಘಾತಗೊಂಡು ಅವರು ಸತ್ತ ವಿಚಾರ ಪೇಪರಲ್ಲಿ ಬಂದಿದೆ. ಥರ್ಡ್ ಕ್ಲಾಸ್ ಲ್ಯಾಂಗ್ವೇಜ್ ನೋಡಿ. ಇಲ್ಲಿ ಇವರ ತಮ್ಮ ಏನು ಮಾಡ್ತಾರೆ, ಮರುದಿವಸ ಕಮಿಷನರ್ಗೆ ದೂರು ಕೊಡ್ತಾರೆ. ಕಮಿಷನರ್ಗೆ ದೂರು ಕೊಟ್ಟಾಗ ಕಮಿಷನರ್ ಏನು ಹಿಂಬಾರ ಕೊಡ್ತಾರೆ, ಅವರನ್ನು ತನಿಖೆಗೆ ಕರೆಯುವುದಿಲ್ಲ. ಗುರುಪುರ ಪೇಟೆಯಲ್ಲಿ ಸಿಂಡಿಕೇಟ್ ಬ್ಯಾಂಕ್ ಇದೆ, ಅಲ್ಲಿ CC ಕ್ಯಾಮರಾ ಇದೆ. CC ಕ್ಯಾಮರಾ ಫುಟೇಜ್ ಯಾರು ತೆಗೆದುಕೊಳ್ಬೇಕು? ಕಮಿಷನರ್ ವಶಕ್ಕೆ ಪಡೆದುಕೊಳ್ಳಬೇಕು. ತನಿಖೆ ಅಂತ ಹೇಳ್ತಾರೆ. ಹೀಗೆ ಇದೇನಾ? ಏಕಪಕ್ಷವಾಗಿ ಸಂದೇಶವನ್ನು ಕರೆಯುವುದು, ಹೇಳಿಕೆ ತೆಗೆದುಕೊಳ್ಳುವುದು, ಅಲ್ಲಿಗೆ ವಿಲೆ ಮಾಡಲಾಗಿದೆ ಅಂತೇಳಿ. ಅದರ ನಂತರ ಅವರು ಹ್ಯೂಮನ್ ರೈಟ್ಸ್ ಕಮಿಷನ್ಗೆ ಹೋಗ್ತಾರೆ. ನೋಡಿ, ಇವರು ವಿಲೆ ಮಾಡಿದ್ದಾರೆ ಅಂತೇಳಿ ಕೊಟ್ಟಿದ್ದಾರೆ. ಯಾರಿಗೂ ಕರೀಲಿಕ್ಕಿಲ್ವಾ? ಏನು ತನಿಖೆ ಇವರದ್ದು? ಅದರ ನಂತರ ಅವರಿಗೆ ನ್ಯಾಯ ಸಿಗಲಿಲ್ಲ ಅಂತೇಳಿ ಅವರು ಹ್ಯೂಮನ್ ರೈಟ್ಸ್ ಕಮಿಷನ್ಗೆ ಹೋಗ್ತಾರೆ. ಹ್ಯೂಮನ್ ರೈಟ್ಸ್ ಕಮಿಷನಲ್ಲಿ ಇವರು 2 ಸಾಕ್ಷಿ ಕೊಡ್ತಾರೆ, ಪ್ರತ್ಯಕ್ಷ ಕಂಡ ಸಾಕ್ಷಿ. ಸದಾಶಿವ ಮತ್ತು 2 ಸಾಕ್ಷಿ ಕೊಡ್ತಾರೆ. ಇದು ನೋಡಿ ಅವರದ್ದು ರಿಪೋರ್ಟ್ ಹ್ಯೂಮನ್ ರೈಟ್ಸ್ ಕಮಿಷನಿಂದ ಬಂದದ್ದು. ಯಾರಂತ ಹೇಳಿದಾಗ ಹ್ಯೂಮನ್ ರೈಟ್ಸ್ ಪೊಲೀಸರೇ ತನಿಖೆ ಮಾಡಿದ್ದು. ಅಲ್ಲಿ ಸದಾಶಿವ ಮತ್ತು ಇನ್ನೊಬ್ಬರು ಸಾಕ್ಷಿ ಕೊಡ್ತಾರೆ, ನಾವು ಪ್ರತ್ಯಕ್ಷ ನೋಡಿದ್ದೇವೆ, ಅವರು ಬಂದರು, ಜೀಪಿ ರಸ್ತೆಯಲ್ಲಿ ಸ್ವಲ್ಪ ಇಟ್ಟದಕ್ಕೆ ಏಕಾಏಕಿ ಬಸುಡಿಕ ಅಂತೇಳಿ ಬೈದರು. ಅದರ ನಂತರ JCP ತಂದು ನಿನ್ನ ಜೀಪನ್ನು ಉಡಿ ಮಾಡ್ತೇನೆ ಅಂತೇಳಿ. ನೋಡಿ, 2 ಸಾಕ್ಷಿ ಇರುವಾಗ ಅದು ಹ್ಯೂಮನ್ ರೈಟ್ಸ್ ವೈಲೇಷನ್ ಹೌದು ಅಲ್ವಾ? ಅವರ ಆತ್ಮಗೌರವಕ್ಕೆ ಧಕ್ಕೆ ಆಗಿದ್ದೇನಾ ಇಲ್ವಾ? ನಾನು ಹೇಳ್ತಾ ಇರೋದು, ಇವರೀಗ ಹೇಳ್ತಾ ಇದ್ದಾರೆ ಪೋಸ್ಟ್ ಮಾರ್ಟಮ್ ಅಲ್ಲಿ ಇನ್ನೊಂದು ತಮ್ಮ ಏನು ಹೇಳ್ತಾರೆ, ನಮಗೆ ಪೋಸ್ಟ್ ಮಾರ್ಟಮ್ ಅಗತ್ಯ ಇಲ್ಲ ಅಂತೇಳಿ ಹೇಳಿದ್ದಾರೆ. ಅದಕ್ಕೆ ಅದು ಅವರಿಂದ ಸತ್ತದಲ್ಲ ಅಂತೇಳಿ. ನೋಡಿ, ಅವರ ಬೈದ್ಯದಿಂದ ಮಾನಸಿಕ ಆಘಾತವಾಗಿ ಅವರ ಜೀವ ಹೋಗಿದೆ. ಆದ್ರೂ ಅದು ಬಿಡುವ, ನಾವು ಹ್ಯೂಮನ್ ರೈಟ್ಸ್ ಅಲ್ಲಿ ಅದು ಸಾವಿಗೆ ಅವರು ಕಾರಣ ಅಲ್ಲ ಇದ್ರೂ ಈ ಬುಸುಡಿಗ ಮತ್ತು ಈ 2 ಲ್ಯಾಂಗ್ವೇಜ್ ಮತ್ತೆ ಅವರಿಗೆ ಹ್ಯೂಮನ್ ರೈಟ್ಸ್ ಕಮಿಷನ್ ಅವರು ಏನು ಹೇಳ್ತಾರೆ ಅಂತ ಹೇಳಿದಾಗ, ನೋಡಿ ನೀವು CC ಫುಟೇಜ್ ಕೊಡಿ ಅಂತೇಳಿ ನಾವು ಕೇಳ್ತಾ ಇದ್ದೇವೆ, ಡಿಮಾಂಡ್ ಮಾಡ್ತಾ ಇದ್ದೇವೆ. ಏನಂತ ಹೇಳಿದಾಗ ಗುರುಪುರ ಪೇಟೆಯಲ್ಲಿದ್ದ CC ಕ್ಯಾಮರಾವನ್ನು ಕಮಿಷನ್ನಿಂದ ನೀವು ತೆಗೆದುಕೊಳ್ಬೇಕು. ತನಿಖಾಧಿಕಾರಿ ಅದು ಕೆಲಸ ಅವರು ಮಾಡಬೇಕು. ಮತ್ತೆ ಬಜ್ಪೆ ಠಾಣೆದ್ದು CC ಕ್ಯಾಮರಾ ಕೇಳಿ ಅಂತೇಳಿ ಯಾವುದು ಕೇಳಲಿಲ್ಲ. ಹ್ಯೂಮನ್ ರೈಟ್ಸ್ಗೆ ನಾವು ಪತ್ರ ಬರೆದಿದ್ದೇವೆ. ಏನಂತ ಹೇಳಿದಾಗ, ನೋಡಿ ಇದು ಕಮಿಷನರ್ ತೆಗೆದುಕೊಳ್ಬೇಕು, ಇಲ್ಲ ನೀವು ತೆಗೆದುಕೊಳ್ಬೇಕು. ಇವರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದಾಗ, ಠಾಣೆಯ CC ಕ್ಯಾಮರಾ ಫುಟೇಜ್ 35 ದಿವಸ ಮಾತ್ರ ಇರುವುದಂತೆ. ನಾವು ಹೇಳ್ತಾ ಇದ್ದೇವೆ, ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಪ್ರಕಾರ 18 ತಿಂಗಳು ಪ್ರಿಸರ್ವ್ ಮಾಡಿರಬೇಕು, ನೈಟ್ ವಿಷನ್ ಇರಬೇಕು. ಅದು ಕೂಡ ದಾಖಲೆ ನನ್ನ ಹತ್ರ ಇದೆ. 18 ತಿಂಗಳು ಪ್ರಿಸರ್ವ್ ಮಾಡಿರಬೇಕು. ಯಾವುದೇ ಕಾರಣಕ್ಕೆ ಅವರು ರೀಸನ್ ಕೊಡ್ಲಿಕ್ಕಿಲ್ಲ. ಆದ್ರೂ ಇದು ಹ್ಯೂಮನ್ ರೈಟ್ಸ್ ಕಮಿಷನಿಂದಲೂ ನೋಡಿ, ನನಗೆ ಅನಿಸ್ತಾ ಇದೆ ಇದು ಹಣದ ಪ್ರಭಾವನ ಅಲ್ಲ, ರಾಜಕೀಯದ ಪ್ರಭಾವನ. ಒಟ್ಟಾರೆಯಾಗಿ ಅವರನ್ನು ರಕ್ಷಿಸುವಂತಹ ಕೆಲಸ ಆಗ್ತಾ ಇದೆ, ಇಷ್ಟೆಲ್ಲ ಆರೋಪಗಳಿದ್ದರು. ಮತ್ತೆ ಇನ್ನೊಂದು ಏನು ವಿಚಾರ ಅಂತ ಹೇಳಿದಾಗ, ನೋಡಿ ಅವರು ಪಡಬೆರಾರ ಗ್ರಾಮ ಸಭೆಯಲ್ಲಿ ಬಂದು ಮಾಹಿತಿ ಹಕ್ಕು ಯಾರೆಲ್ಲ ಆಗ್ತಾರೆ, ಮಾಹಿತಿ ಹಕ್ಕು ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾಹಿತಿ ಹುಳಗಳು ಎಲ್ಲರ ಮುಂದೆ ಗ್ರಾಮ ಸಭೆಯಲ್ಲಿ ಮಾಹಿತಿ ಹುಳಗಳು ಮತ್ತೆ ಮಾನವ ಹಕ್ಕು ಕಾರ್ಯಕರ್ತರನ್ನು ಅವರು ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಅಂತೇಳಿ. ಇವತ್ತು ಯಾರು ಬ್ಲ್ಯಾಕ್ ಮೇಲ್ ಮಾಡ್ತಾರೆ? ಅದೇ ಇನ್ಸ್ಪೆಕ್ಟರ್ ಸಂದೇಶ್ ಅವರು ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಅವರಿಗೆ ಯಾಕೆ ಈ ಸಾಮಾಜಿಕ ಕಾರ್ಯಕರ್ತರ ಧ್ವನಿ ಅಡಗಿಸಬೇಕು? ಆಗ ಮಾತ್ರ ಅವರ ಕೆಲಸ ಮಾಡಲಿಕ್ಕೆ ಸುಲಭ ಆಗ್ತದೆ. ಇದನ್ನು ವಾಯ್ಸ್ ರೈಸ್ ಮಾಡೋದು ಯಾರು? ಸಾಮಾಜಿಕ ಕಾರ್ಯಕರ್ತರು. ಅದಕ್ಕೋಸ್ಕರ ಅವರು ಗ್ರಾಮ ಸಭೆಯಲ್ಲಿ ಬೆದರಿಸ್ತಾರೆ ಮತ್ತು ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ ಅಧಿಕಾರಿ ಮತ್ತು ಗ್ರಾಮಸ್ಥರಿಗೆ, ಇವರ ಮೇಲೆ ದೂರು ಕೊಡಿ, ನಾನು ಕ್ರಮ ತೆಗೆದುಕೊಳ್ತೇನೆ ಅಂತೇಳಿ. ಇದು ನಾನು ಜಿಲ್ಲಾ ಪಂಚಾಯತಿಗೆ ಸ್ವತಃ ಕೊಟ್ಟು
ದಾಖಲೆ ಸಮೇತ CO ವರದಿ ಕೂಡ ಮಾಡಿದ್ದಾರೆ. CO ವರದಿ ಮೇಲೆ ಜಿಲ್ಲಾ ಪಂಚಾಯತಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅವರು ನೋಡಿ ಹೇಳ್ತಾ ಇದ್ದಾರೆ, ಗ್ರಾಮ ಸಭೆಯಲ್ಲಿ ಮಾನವ ಹಕ್ಕು ಉಲ್ಲಂಘನೆ ಆಗಿದೆ, ಅದರ ವರದಿಯೊಟ್ಟಿಗೆ ವಿಡಿಯೋ ತುಣುಕನ್ನು ಪೆನ್ಡ್ರೈವ್ ಅನ್ನು ನಾವು ಕೊಡ್ತಾ ಇದ್ದೇವೆ, ಕ್ರಮ ತೆಗೆದುಕೊಳ್ಳಿ ಅಂತೇಳಿ. ಯಾರು ಈಗ ಅವ್ರು ದಾಖಲೆ ಬೇಕು ಕಮಿಷನರ್ ಅಂತ ಕೇಳ್ತಾ ಇದ್ದಾರಲ್ಲ, ದಾಖಲೆ ಕೊಟ್ಟಾಗಲೂ ಯಾಕೆ ಆಕ್ಷನ್ ಆಗಲಿಲ್ಲ? ಆವಾಗ ಇದ್ದ ಕಮಿಷನರ್ ಇವರಲ್ಲ, ಶಶಿಕುಮಾರ್ ಅಂತೇಳಿ. ನೋಡಿ, ಯಾರೇ ಕಮಿಷನರ್ ಆಗಲಿ, ನಾನು ವ್ಯವಸ್ಥೆ ಬಗ್ಗೆ ಮಾತಾಡುದು, ವ್ಯವಸ್ಥೆ ಇದೇನೇ ಇಲ್ಲ, ದಾಖಲೆ ಕೊಟ್ಟಾಗ ಕ್ರಮ ತೆಗೆದುಕೊಳ್ಬೇಕು ಬೇಡ? ನೋಡಿ, ಇದು ಡೈರೆಕ್ಟ್ ಹ್ಯೂಮನ್ ರೈಟ್ಸ್ ವೈಲೇಷನ್, ಎಷ್ಟೋ ಹ್ಯೂಮನ್ ರೈಟ್ಸ್ ವೈಲೇಷನ್ ಆಗ್ತದೆ. ಮತ್ತೆ ಹ್ಯೂಮನ್ ರೈಟ್ಸ್ ಕಮಿಷನರ್ ಅವರು, ಯಾವುದು ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್, ಅವ್ರು ಏನೇ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಈ ಸರ್ಕ್ಯುಲರಲ್ಲಿ. ನೋಡಿ, ಮಾನವ ಹಕ್ಕು ಕಾರ್ಯಕರ್ತರನ್ನು ಸಂರಕ್ಷಣೆಯ ಕಾರ್ಯ ನಿರ್ವಹಿಸುವ ಪಡೆಗಳಲ್ಲಿ ಭಾಗ್ಯಸ್ಥರೆಂದು ಪರಿಗಣಿಸಬೇಕು, ಅವರ ಜೊತೆ ಸಕ್ರಿಯವಾಗಿ ಸೌಜನ್ಯವಾಗಿ ನಡೆದುಕೊಳ್ಬೇಕಂತೇಳಿ ಹೇಳ್ತಾ ಇದೆ. ಇದು ಡೈರೆಕ್ಷನ್ ಯಾವಾಗ 2014ರಲ್ಲಿ ಬಂದಿದೆ ಕರ್ನಾಟಕ ಸರ್ಕಾರದಿಂದ. ಆ್ಯಕ್ಚುಲಿ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಸ್ಟೇಟ್ ಹ್ಯೂಮನ್ ರೈಟ್ಸ್ ಕಮಿಷನ್ಗೆ ಬರೆದದ್ದು, ಮತ್ತೆ ಸರ್ಕಾರ ಸುತ್ತೋಲೆ ಹೊರಡಿಸ್ತಾ ಇದೆ. ಮತ್ತೆ ಇನ್ನೊಂದು ವಿಚಾರ ನಾನು ಹೇಳ್ತಾ ಇದ್ದೇನೆ, ಏನಂತ ಹೇಳಿದಾಗ ಪೊಲೀಸ್ ದೂರು ಪ್ರಾಧಿಕಾರ ಏನು ಮಂಗಳೂರಲ್ಲಿದೆ, ನೀವು ಬೇಕಾದರೆ ಮಾಹಿತಿ ತೆಗೆದುಕೊಳ್ಳಿ. ಒಂದೇ ಸಭೆ ಇಲ್ಲ, ಯಾವುದು ದೂರಿಗೆ ಏನಿಲ್ಲ. ಅದರಲ್ಲಿ ಅಧ್ಯಕ್ಷರು DC ಮತ್ತೆ ಸದಸ್ಯರು ಇವರು ಇರ್ತಾರೆ, ಪೊಲೀಸ್ ಕಮಿಷನರ್ ಮತ್ತೆ SP ಅವರು ಮತ್ತೆ ಬೇರೆಯವರು ಇರ್ತಾರೆ. ನೋಡಿ, 2000 ಪೊಲೀಸ್ ದೂರು ಪ್ರಾಧಿಕಾರ ಅಂತ ಹೇಳಿದೆ, ಮಂಗಳೂರು ಪೊಲೀಸ್ ದಕ್ಷಿಣ ಜಿಲ್ಲಾ ಪೊಲೀಸ್ ದೂರು ಪ್ರಾಧಿಕಾರ ಅಂತೇಳಿ. ಮತ್ತೆ ಏನಂತ ಹೇಳಿದಾಗ ನೋಡಿ, 2022ರಲ್ಲಿ ಸ್ವತಃ ಪೊಲೀಸ್ ದೂರು ಪ್ರಾಧಿಕಾರ, ಸ್ಟೇಟ್ ರಾಜ್ಯ ಪೊಲೀಸ್ ದೂರು ಪ್ರಾಧಿಕಾರ ಹೇಳ್ತಾ ಇದೆ, ಯಾರು ದೂರು ಕೊಡ್ತಾರೋ ಅವರ ಮೇಲೆ ದೂರು ದಾಖಲಾಗ್ತದೆ, ದೌರ್ಜನ್ಯ ಆಗ್ತದೆ. ಅದು ಆಗಿದೆ, ನಮಗೂ ಆಗಿದೆ, ಇವರಿಗೂ ಆಗಿದೆ. ಮತ್ತೆ ಏನು ಕಟೀಲಲ್ಲಿ ಅವರಿಗೆ ಆಗಿದೆ, ಸುಮತಿ ನಾಯ್ಕ ಆರೋಪ ಮಾಡುವಂಥದ್ದು ಕೂಡ ಅವರಿಗೂ ಆಗಿದೆ. ನಾವೆಲ್ಲ ಕೇಳ್ತಾ ಇದ್ದೇವೆ, ಠಾಣೆಯಲ್ಲಿ CC ಕ್ಯಾಮರಾ ಇದೆ, ಅದನ್ನು ಯಾಕೆ ಪೊಲೀಸರ ಪರಿಗಣನೆಗೆ ತೆಗೆದುಕೊಳ್ತಾ ಇಲ್ಲ? ಅದನ್ನು ಪರಿಶೀಲಿಸಬೇಕಲ್ವಾ? ಯಾರು ಪರಿಶೀಲಿಸುದು? ಅಲ್ಲ, ಸಾಕ್ಷಿ ಯಾರು ತಲೆ ಹಾಕುದು? ಇದು ಪೊಲೀಸ್ ಇಲಾಖೆದ್ದು ಕೆಲಸ ಅಲ್ವಾ? ನೋಡಿ, ಎಲ್ಲ ದಾಖಲೆಗಳನ್ನಿಟ್ಟು ನೋಡಿ. CC ಕ್ಯಾಮರಾದ ಬಗ್ಗೆ ನಾನು ಮಾಹಿತಿ ಕೇಳಿದ್ದು, CC ಕ್ಯಾಮರಾ 4 CC ಕ್ಯಾಮರಾ ಮಾತ್ರ, ಎಲ್ಲ ಠಾಣೆಯ ಎಲ್ಲ ಕೋಣೆಗಳಿಗೆ CC ಕ್ಯಾಮರಾ ಬೇಕು. CC ಕ್ಯಾಮರಾ ಎಕ್ಸೆಪ್ಟ್ ಟಾಯ್ಲೆಟ್ ಮತ್ತೆ ಬಂದಿ ಕಾಣೆಗೂ ಎಲ್ಲಿನೂ ಇಲ್ಲ. 4 ಕ್ಯಾಮರಾಗಳಿವೆ, ಕೆಲವು ಠಾಣೆಯಲ್ಲಿ 5 ಕ್ಯಾಮರಾಗಳಿವೆ. ಹಾಗಾದರೆ ಇವರು ಏನು ಮಾಡ್ತಾ ಇದ್ದಾರೆ ನೋಡಿ, ಇಲ್ಲಿ ಕೊಡ್ತಾ ಇದ್ದಾರೆ, ಆಡಿಯೋ ವಿಡಿಯೋ ರೆಕಾರ್ಡಿಂಗ್ ಮತ್ತು ನೈಟ್ ವಿಷನ್ ರೆಕಾರ್ಡಿಂಗ್ ಆಗುತ್ತಿದೆ. ನಮಗೆಲ್ಲ ಮಾಹಿತಿ ಕೊಟ್ಟಿದ್ದಾರೆ ನೋಡಿ. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಸ್ಟೇಟ್ ಕಮಿಟಿ ಇದೆ ಇನ್ಸ್ಪೆಕ್ಷನ್ ಮಾಡಲಿಕ್ಕೆ, ಸ್ಟೇಟ್ ಕಮಿಟಿ ಮತ್ತು ಡಿಸ್ಟಿಕ್ ಕಮಿಟಿ ಇದೆ. ಡಿಸ್ಟಿಕ್ ಕಮಿಟಿಯಲ್ಲಿ ಪ್ರಾದೇಶಿಕ ಆಯುಕ್ತರು ಅಧ್ಯಕ್ಷರು, ಜಿಲ್ಲಾಧಿಕಾರಿಗಳು ಸದಸ್ಯರು, ಪೊಲೀಸ್ ಆಯುಕ್ತರು ಸದಸ್ಯರು, ಪೊಲೀಸ್ ಅಧೀಕ್ಷಕರು ಸದಸ್ಯರು, ಮತ್ತು ಮಹಾನಗರ ಪಾಲಿಕೆಯ ಮೇಯರ್ ಮತ್ತು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು, ಇಷ್ಟು ಜನ ಇದ್ದಾರೆ. ಸ್ಟೇಟಲ್ಲಿ ನಮ್ಮದು ಒಡಾಳಿತ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿ ಅವರ ಅಧ್ಯಕ್ಷರು, ಮತ್ತು ಅಪರ ಮುಖ್ಯ ಕಾರ್ಯದರ್ಶಿ ಆರ್ಥಿಕ ಇಲಾಖೆ ಅವರ ಸದಸ್ಯರು, ಮತ್ತೆ ನೋಡಿ ಮಹಾನಿರೀಕ್ಷಕರು ಸದಸ್ಯರು, ಮತ್ತು ಮಹಿಳಾ ಆಯೋಗದವರು ಕೂಡ ಸದಸ್ಯರು, ಅಧ್ಯಕ್ಷರು. ಇಷ್ಟು ಇರುವಾಗ ಇವತ್ತಿನವರೆಗೆ ಪೂರ್ಣ ಪ್ರಮಾಣದಲ್ಲಿ ಆ ಸುಪ್ರೀಂ ಕೋರ್ಟ್ನ ಆದೇಶ ಪಾಲನೆ ಆಗಲಿಲ್ಲ. ಸುಪ್ರೀಂ ಕೋರ್ಟಿನ ಆದೇಶನೇ ಪಾಲನೆ ಮಾಡದವರು ಸಾರ್ವಜನಿಕರಿಗೆ ರಕ್ಷಣೆ ಕೊಡ್ತಾರಾ? ಆ ಥರ ಇದೆ. ಏನು ಹೌದು, ಈಗ ನಾವು ನೋಡಿ, ಇದು ಕೇಳಿದ್ರೆ, ಇದು ಮಾಹಿತಿ ಕೇಳಿದರೆ ಕೊಡ್ಬೇಕಂತೇಳಿ ಹೇಳ್ತಾ ಇದ್ದೆ. ಈಗ ನಾವು ಆಗ್ರಹ ಮಾಡ್ತಾ ಇರೋದು ಏನಂತ ಹೇಳಿದಾಗ ನೋಡಿ, ಇದು ಕೆಲವೊಂದು ಪೊಲೀಸ್ ಇಲಾಖೆದ್ದು ವೈಫಲ್ಯ ಆಗಿದೆ. ಮತ್ತೆ ಈಗ ನಾವು ಆಗ್ರಹ ಮಾಡೋದು ಏನಂತ ಹೇಳಿದಾಗ ನೋಡಿ, ನಾವು ಮೂಡುಬಿದಿರೆಯಲ್ಲಿ ಏನು ಕಂಡಿದ್ದೇವೆ, ಏನು ವಿಡಿಯೋ ಇದೆ, ಆಡಿಯೋ ಇದೆ, ಅದನ್ನೆಲ್ಲ ಪರಿಶೀಲನೆಗೆ ತೆಗೆದುಕೊಳ್ಬೇಕು. ಮತ್ತು ಈ ಸುಮತಿ ನಾಯ್ಕ ಮತ್ತು ಅವರ ಮಕ್ಕಳ ಮೇಲೆ ತುಳಿದದ್ದು ಮತ್ತು ಹೊಡೆದದ್ದು, ಠಾಣೆಯಲ್ಲಿ ಇದು ಮಾಡಿದದ್ದು, ಟಾರ್ಚರ್ ಕೊಟ್ಟದ್ದು, ಅದನ್ನು ವಶಕ್ಕೆ ಪಡೆದು ಸಾಕ್ಷಿಗಳನ್ನು ಪರಿಶೀಲಿಸಿ ಕೂಡಲೇ ಅವರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಬೇಕು. ಇನ್ನೊಂದೇನಂತ ಹೇಳಿದಾಗ ಉನ್ನತ ಮಟ್ಟದ ತನಿಖಾ ತಂಡ ಹೇಗೆ DGP ರಾಮಚಂದ್ರ ರಾವ್ಗೆ ರಚನೆ ಮಾಡಿ ತನಿಖೆ ಮಾಡಿದಾರ, ಅದೇ ರೀತಿ ಮತ್ತೆ ಜನಸಾಮಾನ್ಯರಿಗೆ ಹೇಗೆ ಇವರು ತನಿಖೆ ಮಾಡ್ತಾರೆ, ದೂರುದಾರರನ್ನು ಕರೆಸಿ ಯಾವ ರೀತಿ, ಮತ್ತೆ ಸರಿಯಾದ ಪ್ರಮಾಣದಲ್ಲಿ ಸಾಕ್ಷಿಗಳನ್ನು ಅವರು ಕಲೆ ಹಾಕಿ ತನಿಖೆ ನಡೆಸಬೇಕು. ಮತ್ತೊಂದು ಏನಂತ ಹೇಳಿದಾಗ ಈ ಏನು ವಿಡಿಯೋ ಆಡಿಯೋಗಳು ಮೀಡಿಯಾದಲ್ಲಿ ಬಿತ್ತರ ಆಗಿದೆನಾ, ಅದರ ಸತ್ಯಾಸತ್ಯತೆ ತಿಳಿಯಲು FSLಗೆ ಕಳಿಸಿ ವರದಿ ತರಿಸಿ
ಕ್ರಮ ಕೈಗೊಳ್ಳಬೇಕು ಅವರ ಮೇಲೆ. ಮತ್ತೆ ಇನ್ನೊಂದು, ನೀವು ನೋಡಿದಿರಿ ಪೊಲೀಸ್ ಸಮವಸ್ತ್ರದ ದುರುಪಯೋಗ ಆಗಿದೆ. ಏನು ವಿಡಿಯೋ ಡ್ಯಾನ್ಸ್ ಮಾಡುವಾಗ ಪೊಲೀಸ್ ಡ್ರೆಸ್ ಹಾಕ್ಕೊಂಡು ವಿಡಿಯೋ ಡ್ಯಾನ್ಸ್ ಮಾಡಿದ್ದಾರೆ, ಆ ಥರ ದುರುಪಯೋಗ ಆಗಿದೆ. ಆ ದುರುಪಯೋಗದ ಬಗ್ಗೆ ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು. ಮತ್ತು ಇನ್ನೊಂದು ಏನಂತ ಹೇಳಿದಾಗ ಅವರ ಅಕ್ರಮ ಸಂಪತ್ತು ಇದೆ. ಮೂಡಬಿದ್ರೆಯಲ್ಲಿ ಪೇಪರ್ ಮಿಲ್ ಅಂತೇಳಿ ಹತ್ತಿರದಲ್ಲೇ ಇದೆ, ಠಾಣೆಯ ಪಕ್ಕದಲ್ಲೇ. ಅಲ್ಲಿ ಅವರದ್ದು 1.25 ಕೋಟಿಯ ಮನೆ ಇದೆ. ಮನೆಯ ಇನಾಗ್ರೇಷನ್ಗೆ ಕೆಲವೊಂದು ಪೊಲೀಸರು ಕೂಡ ಬಂದಿದ್ದಾರೆ, ಏನು ಕ್ರಮ ತೆಗೆದುಕೊಳ್ಳಿಲ್ಲ. ನಾವು ಹೇಳ್ಬೇಕಂತ ಹೇಳಿಲ್ಲ, ಅವರು ಕೂಡ ಕೊಡ್ಬೋದು, ಅಲ್ಲ ಮಾಹಿತಿ ಲೋಕಾಯುಕ್ತಕ್ಕೂ ಕೊಡ್ಬೋದು. ಅದರ ಮೇಲೂ ಕ್ರಮ ಆಗಬೇಕು, ತನಿಖೆ ಆಗಬೇಕು ಸಂಬಂಧಪಟ್ಟವರಿಂದ. ಮತ್ತೆ ಅವರು ಏನಂತ ಹೇಳಿದಾಗ ಅವರ ರೂಲ್ಸ್ ಏನಿದೆ ನೋಡಿ, ಅವರ ಠಾಣೆಯ ಪಕ್ಕದಲ್ಲೇ ಇರುವಂತಹ ಠಾಣೆಗೆ ಅವರಿಗೆ ಪೋಸ್ಟಿಂಗ್ ಕೊಟ್ಟಿದ್ದಾರೆ. ಮೂಡುಬಿದ್ರೆಯಲ್ಲಿ 2 ಬಾರಿ ಪೋಸ್ಟಿಂಗ್ ಕೊಟ್ಟಿದ್ದಾರೆ. ಆ ಥರ ಕೊಡ್ಲಿಕ್ಕಿಲ್ಲ. ಅದನ್ನು ಅದು ಪೊಲೀಸ್ ಇಲಾಖೆದ್ದು ನಾವು ನೋಡ್ತಾ ಇದ್ದೇವೆ. ಏನಂತ ಹೇಳಿದ ಪ್ರಭಾವ 2 ಸಾರಿ ಒಂದೇ ಠಾಣೆಗೆ ಕೊಟ್ಟಿದ್ದಾರೆ. ಮತ್ತೆ ಏನಂತ ಈಗ ಅಮಾನತಾಗಿದ್ದಾರೆ, ಅಮಾನತಾದರೂ ಅವರ ಪ್ರಭಾವ ಬಳಸಿ ದೂರುದಾರರಿಗೆ ತೊಂದರೆ ಕೊಡುವಂಥ ಸಾಧ್ಯತೆಗಳಿವೆ. ಅಮಾನತವಾದಿ ಮುಗಿದ ನಂತರ ಅವರಿಗೆ ಆ್ಯಕ್ಚುಲಿ ಕೆಲಸದಿಂದ ಇದೆಲ್ಲ ತನಿಖೆ ಪೂರ್ಣಗೊಂಡ ನಂತರ ಕೆಲಸದಿಂದಲೇ ತೆಗೆಯಬೇಕು. ಅಲ್ಲಿವರೆಗೆ ಅಮಾನತು ಪೂರ್ಣ ಆದ ನಂತರ ಅವರನ್ನು ಎಲ್ಲಿ ಕೆಲಸ ಮಾಡಿದರೆ ಆ ಠಾಣೆಗಳಿಗೆ ಹಾಕಬಾರ್ದು. ನಾವು ಹೇಳ್ತಾ ಇದ್ದೇವೆ ಅವರನ್ನು ಜಿಲ್ಲೆಯಿಂದ ಹೊರಗಡೆನೇ ಹಾಕಬೇಕು. ಈಗ ವೇಣೂರು ಠಾಣೆಯಲ್ಲಿ ಏನಾಗಿದೆ, ಮೊನ್ನೆ FIR ಆಗಿದೆ, ಸತತ ಅತ್ಯಾಚಾರ, ಶಿಕ್ಷಕಿಗೆ ಲೈಂಗಿಕ ಕಿರುಕುಳ ಕೊಟ್ಟ ವಿಚಾರದಲ್ಲಿ. ನಾವು ಅದಕ್ಕೂ ಡಿಮಾಂಡ್ ಮಾಡ್ತಾ ಇದ್ದೇವೆ, ಅವರನ್ನು ಕೂಡಲೇ ಬಂಧಿಸಬೇಕು. ಯಾಕೆ ಅಂತ ಹೇಳಿದಾಗ ಅದು ನಾನ್ ಬೇಲೇಬಲ್ ಅಫೆನ್ಸು, 4 ಸೆಕ್ಷನ್ ಹಾಕಿದ್ದಾರೆ, ನಾನ್ ಬೇಲೇಬಲ್ ಅಫೆನ್ಸು. ಕೂಡಲೇ ಅವರನ್ನು ಬಂಧಿಸಿ ಕಠಿಣ ಶಿಕ್ಷೆಗೆ ಒಳಪಡಿಸಬೇಕು. ಮತ್ತೆ ಇನ್ನೊಂದು ನಮ್ಮದು ಮೇನ್ ಡಿಮಾಂಡ್ ಏನಂತ ಹೇಳಿದಾಗ, ಏನು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಕೊಟ್ಟಿದ್ದೇನೆ, ಪೂರ್ಣ ಪ್ರಮಾಣದಲ್ಲಿ ಎಲ್ಲ ಠಾಣೆಗಳಿಗೆ CC ಕ್ಯಾಮರಾ, ಈವನ್ ಗೇಟಿನಿಂದ ಬರುವಂಥದ್ದು ಕಾಣಬೇಕು, ಅಲ್ಲಿಂದ ಒಳಗಡೆ ಟಾಯ್ಲೆಟ್ ಬಿಟ್ಟು ಎಲ್ಲನೂ ಪಾರದರ್ಶಕತೆ. ಏನು ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ, ನಾವು ಹೇಳ್ತಾ ಇಲ್ಲ, ಅದನ್ನು ಪೂರ್ಣವಾಗಿ ಜಾರಿಗೊಳಿಸಬೇಕು ಎಲ್ಲ ಠಾಣೆಗಳಲ್ಲಿ. ಯಾಕೆಂತ ಹೇಳಿದಾಗ ಯಾರೇ ಆಗಬಹುದು, ಸಾರ್ವಜನಿಕರಾಗಲಿ ಸಮಾಜ ಸೇವಕರಾಗಲಿ, ಯಾರು ಅವರಿಗೆ ತೊಂದರೆ ಮಾಡಿದ್ರೂ ಗೊತ್ತಾಗ್ತದೆ, ಇಲ್ಲ ಅವರು ನಮಗೆ ತೊಂದರೆ ಮಾಡಿದ್ರೂ ಗೊತ್ತಾಗ್ತದೆ. ಇದರಲ್ಲಿ ಅವರು ಯಾಕೆ ಅಳವಡಿಸಲಿಕ್ಕೆ ಹಿಂದೇಟಾಗ್ತಾರೆ, ಅದನ್ನು ಪೂರ್ಣ ಪ್ರಮಾಣದಲ್ಲಿ ಅವರು ಜಾರಿಗೊಳಿಸಬೇಕು. ಮತ್ತೆ ಇನ್ನೊಂದು ಏನಂತ ಹೇಳಿದಾಗ, ಠಾಣೆಗೆ ಬರುವಂತ, ಈಗ ನಾವು ಹೇಳ್ತಾ ಇದ್ದೇವೆ ಜನಸ್ನೇಹಿ ಜನರಿಗೆ ಭಯ ಆಗ್ತಾ ಇದೆ ಸ್ಟೇಷನ್ಗೆ ಹೋಗ್ಲಿಕ್ಕೆ, ಪಾಪದವರಿಗೆ ಭಯ ಆಗ್ತಾ ಇದೆ. ಅದೊಂದು ಜನಸ್ನೇಹಿ ವಾತಾವರಣವಾಗಿ ನಿರ್ಮಾಣ ಮಾಡಬೇಕು. ಮತ್ತೆ ಭಯಮುಕ್ತರಾಗಿ ಎಲ್ಲ ಜನಸಾಮಾನ್ಯರು, ನಾನು ಪ್ರತ್ಯೇಕವಾಗಿ ಕೇಳ್ತಾ ಇದ್ದೇನೆ, ಜನಸಾಮಾನ್ಯರು ಭಯಮುಕ್ತವಾಗಿ ಠಾಣೆಗೆ ಹೋಗುವಂಥ ವ್ಯವಸ್ಥೆ ಆಗಬೇಕು. ಮತ್ತೆ ಇನ್ನೊಂದು ಏನು ಕಮಿಷನರ್ ಹೇಳ್ತಾ ಇದ್ದಾರೆ, ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಯಾರು ಆರೋಪ ಮಾಡ್ತಾರೋ ಅವರೆಲ್ಲ ಕ್ರಿಮಿನಲ್ ಹಿನ್ನೆಲೆ ಉಳ್ಳವರು ಅಂತೇಳಿ. ಹಾಗಾದರೆ ಕ್ರಿಮಿನಲ್ ಹಿನ್ನೆಲೆ ಉಳ್ಳವರು ಅನ್ಯಾಯ ಆದಾಗ ದೂರು ಕೊಡ್ಲಿಕ್ಕಿಲ್ವಾ? ಅವರಿಗೆ ನ್ಯಾಯ ಇಲ್ವಾ? ಇವರ ಅರ್ಥ ಏನು? ಹಾಗಾದರೆ ಕ್ರಿಮಿನಲ್ ಹಿನ್ನೆಲೆ ಉಳ್ಳವರಿಗೆ ನಾವು ರೇಪ್ ಮಾಡ್ಬೋದಾ? ಇದೆಲ್ಲ ಪ್ರಶ್ನೆಗಳು ಬರ್ತಾ ಇದೆ. ಮತ್ತೆ ಏನಂತ ಹೇಳಿದಾಗ ನೋಡಿ, ಇವರೆಲ್ಲ ಕ್ರಿಮಿನಲ್ ಹಿನ್ನೆಲೆ ಅಂತೇಳಿ ನಾನು ಹೇಳ್ತಾ ಇದ್ದೇನೆ, ಈ ಸಂದೇಶ್ ವಿಜಯ ವಿಚಾರದಲ್ಲಿ ಪ್ರತ್ಯೇಕವಾಗಿ ಈಗ ದೀಪಿಕಾಗೂ ಅಲ್ಲಿ ಇನ್ಕ್ವೈರಿ ಆಗುವಾಗ ಏನು ಮಾಡಿದ್ದಾರೆ, ಹನಿ ಟ್ರ್ಯಾಪ್ ಹುಡುಗಿ. ಈಗ ಮೊನ್ನೆ ತಾನೇ ಕಮಿಷನರ್ ನಾನು ವಾಟ್ಸಪ್ಪಲ್ಲಿ ನೋಡಿದೆ, ಏನಂತ ಹೇಳಿದಾಗ ಹನಿ ಟ್ರ್ಯಾಪ್ ಸಾಧ್ಯತೆ ಇರ್ಬೋದು ಅಂತೇಳಿ. ನೋಡಿ, ಲೇಡೀಸ್ ಯಾರಾದರೂ ಆರೋಪ ಮಾಡಿದರೆ ಅವರನ್ನು ಹನಿ ಟ್ರ್ಯಾಪ್ ಅಂತೇಳಿ, ಮತ್ತು ಗಂಡಸರು ಯಾರಾದರೂ ಅವರ ಮೇಲೆ ಆರೋಪ ಮಾಡಿದರೆ ಪೋಸ್ಕೋ ಬರ್ತದೆ, ಇಲ್ಲ ಬೇರೆ ವಿಚಾರಗಳು ಬರ್ತದೆ. ಫ್ಯಾಮಿಲಿ ಡಿಸ್ಪ್ಯೂಟಲ್ಲಿ ಶಿಕ್ಷೆ ಹಾಕೋದು, ನಂತರ ಸಮಾಜಕ್ಕೆ ಒಂದು ಕೆಟ್ಟದಾಗಿ ಬಿಂಬಿಸುವುದು, ಆ ವ್ಯಕ್ತಿ ಕೆಟ್ಟ ಅಂತೇಳಿ, ಇದೆಲ್ಲ ನಿಲ್ಲಿಸಬೇಕು. ಯಾರು ನೋಡಿ, ನಾನು ಎಲ್ಲನೂ ದೂರುವುದಿಲ್ಲ, ಕೆಲವೊಂದು ವಿಚಾರಗಳು ಒಳ್ಳೆ ಮಾಡಿದ್ದಾರೆ. ಏನಂತ ಹೇಳಿದಾಗ, ಒಂದು ಗುಂಡಾಗಿರಿ ನಿಲ್ಲಿಸ್ತಾರೆ. ಸೆಕೆಂಡ್ ಏನಂತ ಹೇಳಿದಾಗ ಅನೈತಿಕ ಚಟುವಟಿಕೆ, ಮೊದಲು ಬಂದ ತಕ್ಷಣ ಅದನ್ನೆರಡು ಮಾಡ್ತಾರೆ. ಯಾಕೆಂತ ಹೇಳಿದಾಗ ಒಳ್ಳೆ ಇಮೇಜ್ ಬರಬೇಕು. ನಾನು ಹೇಳ್ತಾ ಇದ್ದೇನೆ, ಮಾಡಿದ್ದಾರೆ, ಆದರೆ ಅದು ಮಾಡಿದ್ದಾರೆ ಅಂತೇಳಿ ಕೆಟ್ಟದನ್ನು ಮಾಡಲಿಕ್ಕಿಲ್ಲ ಅಲ್ವಾ? ಜನಸಾಮಾನ್ಯರಿಗೆ ಎದುರಿಸುವಂಥ ಕೆಲಸ ಮಾಡಲಿಕ್ಕಿದ್ದೇನಾ? ಗುಂಡವರ್ತನೆ ತೋರಿಸ್ಲಿಕ್ಕಿಲ್ಲ ಅಲ್ವಾ? ನೋಡಿ, ಅವರ ಮೇಲೆ ಕ್ರಮ ತೆಗೆದುಕೊಳ್ಳಿ. ನಾವು ಕೂಡ ಹೇಳ್ತೇವೆ, ಒಳ್ಳೆ ವಾತಾವರಣ ಸೃಷ್ಟಿ ಆಗಬೇಕು, ಇಲ್ಲ ಅಂತೇಳಿಲ್ಲ. ಯಾರು ತಪ್ಪು ಮಾಡಲಿಲ್ವಾ ಅವರಿಗೆ ರಕ್ಷಣೆ ಕೊಡಿ. ಅವರ ಮೇಲೆ ಯಾರು ಇದು ಮಾಡ್ತಾರ, ಸುಳ್ಳು ದೂರನ್ನು ಹಾಕಬೇಡಿ. ಇದ್ದ ವಿಷಯ ಹಾಕಿ, ಸತ್ಯ ಇದ್ದರೆ ಹಾಕಿ, ಅಷ್ಟೇ ನಾವು ಇವತ್ತು ಡಿಮಾಂಡ್ ಮಾಡ್ತಾ ಇದ್ದೇವೆ. ಮತ್ತು ಈ ವ್ಯವಸ್ಥೆ
ಈ ಪೊಲೀಸ್ ವ್ಯವಸ್ಥೆ ಏನು ಇದೆ, ನಾವು ಬುದ್ಧಿವಂತರ ಜಿಲ್ಲೆ ಅಂತ ಹೇಳ್ತೇವೆ, ಯಾರು ಪ್ರಶ್ನೆ ಮಾಡಲಿಕ್ಕೆ ಬರುವುದಿಲ್ಲ. ಆದರೆ ನಾವು ಇವತ್ತು KRS ಪಾರ್ಟಿ ಏನು ಮಾಡ್ತಾ ಇದೆ ಅಂತ ಹೇಳಿದಾಗ ಇದನ್ನು ಖಂಡಿಸ್ತಾ ಇದ್ದೇವೆ. ಈ ಎಲ್ಲ ನಾವು ಏನು ಹೇಳಿದ್ದೇವೆ ಅದನ್ನು ಆಗ್ರಹ ಮಾಡ್ತಾ ಇದ್ದೇವೆ. ಈ ವ್ಯವಸ್ಥೆ ಸರಿಯಾಗಬೇಕು, ವ್ಯವಸ್ಥೆ ಸರಿಯಾಗಬೇಕು. ಒಂದು ಪೊಲೀಸ್ ಆಫೀಸರ್ ಇಂಥದ್ದು ಮಾಡಿದಾಗ ಅವರಿಗೆ ಒಂದು ಕಠಿಣ ಶಿಕ್ಷೆಗೆ ಒಳಪಡಿಸಿದಾಗ ಇದು ಎಲ್ಲರಿಗೊಂದು ಪಾಠ ಆಗ್ತಾ ಇದೆ. ಮತ್ತೆ ಇನ್ನೊಂದು ಮುಖ್ಯವಾಗಿ ನಾನು ಹೇಳ್ತಾ ಇರೋದು ಅಂತ ಹೇಳಿದರೆ, ಇಂಥ ಹಿನ್ನೆಲೆಯುಳ್ಳ ವ್ಯಕ್ತಿಗೆ ಮುಖ್ಯಮಂತ್ರಿ ಪುರಸ್ಕಾರ ಪ್ರಶಸ್ತಿ ಸಿಗ್ತಾ ಇದೆ. ಯಾವ ರೀತಿಯಲ್ಲಿ ಕೊಟ್ಟದ್ದು? ಮಾನವ ಹಕ್ಕು ನಾನು ತೋರಿಸಿದ್ದೇನೆ, ಜಿಲ್ಲಾ ಪಂಚಾಯತ್ CO ರವರು ಆವಾಗಲೇ ಬರೆದಿದ್ದಾರೆ ಮಾನವ ಹಕ್ಕಿನ ಉಲ್ಲಂಘನೆ ಆಗಿದೆ ಅಂತೇಳಿ. ಅಂಥವ್ರಿಗೆ CM ಪ್ರಶಸ್ತಿ ಕೊಡುದಾ? ಯಾರು ಶಿಫಾರಸು ಮಾಡಿದ್ದು? ನೋಡಿ, ನಿಮಗೆ ಈ ಸಮಾಜದಲ್ಲಿ ಗೊತ್ತಿದೆ, ಯಾರು ಒಳ್ಳೇದು ಮಾಡ್ತಾರೆ ಅವರನ್ನು ಐಡೆಂಟಿಫೈ ಮಾಡೋದಿಲ್ಲ. ನಾವು ಇಲ್ಲಿ ಇದನ್ನು ಡಿಮಾಂಡ್ ಮಾಡ್ತೇವೆ, ಅವರಿಗೆ ಕೊಟ್ಟಂಥ ಮುಖ್ಯಮಂತ್ರಿ ಪ್ರಶಸ್ತಿಯನ್ನು ಹಿಂಪಡೆಯಬೇಕು. ಯಾಕೆ ಅವರು ಅರ್ಹರಲ್ಲ, ಇದನ್ನೆಲ್ಲ ತನಿಖೆ ಮಾಡಲಿ ಅಂತೇಳಿ ನಾವು ಆಗ್ರಹ ಮಾಡ್ತಾ ಇದ್ದೇವೆ. ಇನ್ನು ಮುಂದಿನದ್ದು ನಮ್ಮ ಅಗಸ್ಟಿನ್ ಅವರ ಇದು ಇಲ್ಲೇ ಮಾಡಿದ್ದ ಬೇರೆ ಕಡೆ ಮಾಡಿದ್ರೆ ಅಲ್ಲ, ಇಲ್ಲೇ ಮಾಡಿದ್ರು. ಏನು ಅಲ್ಲ, ಇವರು ದೂರದವರು ಬರಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಅಂತೇಳಿ ಇವರ ಪುತ್ತೂರಲ್ಲೇ ಮಾಡುವಂಥದ್ದು. ಕರೆಕ್ಟ್. ಹೌದೌದು. ಒಂದು ಹೇಳ್ತೇನೆ, ಒಂದು ನಮ್ಮ ಅಧ್ಯಕ್ಷರು ಈ ಕಡೆಯವರು, ನಾವು ಮಾತ್ರ ಸ್ವಲ್ಪ ದೂರದಲ್ಲಿ ಬಸ್ಪೆಯಿಂದ ಬರುವವರು, ಮತ್ತೆ ಹೆಚ್ಚಿನವರು ಇಲ್ಲಿ ಹತ್ತಿರದವರು ಅಂತೇಳಿ ಹತ್ತಿರ ಅವರಿಗೆ ಬರಲಿಕ್ಕೆ ಹತ್ತಿರ ಆಗ್ತದೆ. ಒಂದು ರೀಸನ್. ಸೆಕೆಂಡ್ ರೀಸನ್, ಮೂಡುಬಿದ್ರೆಯಲ್ಲಿ ನನಗೆ ಗೊತ್ತಿಲ್ಲ, 4-5 ಪತ್ರಕರ್ತರು ಬರ್ತಾರೆ. ಈ ಪುತ್ತೂರಲ್ಲಿ ಆದರೆ ಜಾಸ್ತಿ ಜನ ಬರ್ತಾರೆ. ಹೌದು ಹೌದು ಕರೆಕ್ಟ್. ಹೌದೌದು. ಸರಿ, ಒಂದು ವಿಷಯ ಹೇಳ್ಬೇಕು. ನಾನು ಇವತ್ತು ಕೇಳಿದ್ದೀನಿ ಕ್ವಶನ್, ನಾನು ಆನ್ಸರ್ ಕೊಡ್ತೇನೆ. ಇವರು ಮಾತಾಡಿದ ಮಾತ್ರ, ಎಕ್ಸ್ಕ್ಯೂಸ್ ಮೀ, ನಾನು ಕೂಡ 4 ಮಂದಿ ಹತ್ರ ಮಾತಾಡಿದೆ ಮುಡುಬಿದ್ರೆ ಅವ್ರ ಹತ್ರ, ಪ್ರೆಸ್ ಕರೆಯುವಲ್ಲಿ ಒತ್ತಾಯ ಮಾಡಿದೆ. ಅವರು ನಮಗೆ ಸಂದೇಶದ ಭಯ ಆಗ್ತದೆ, ಅವರು ರೌಡಿ ಇದ್ದಾರೆ, ನನ್ನ ಮೇಲೆ ರಿವೆಂಜ್ ತೆಗೆದುಕೊಳ್ತಾರೆ, ಕಷ್ಟ ಅಂತ 4 ಜನ ಇಂಜರ್ ಇದ್ದಾರೆ. ಹಾಗೆ ಮಾಡಲಿಕ್ಕೆ ಕೂಡ ಕಷ್ಟ ಅಂತ ಅನುಭವಿಸ್ತು ನನಗೆ. ಅವ್ರು 4 ಜನ ಮೂಡುಬಿದ್ರೆ ಅವರು ನನಗೆ ಹಾಗೆ ಹೇಳಿ. ಅಲ್ಲ, ನಮಗೆ ನಾವು ಹೋಗ್ತೇವೆ, ಇಲ್ಲಿ ಕೂಡ ಇರ್ತೇವೆ, ನಾವು ಜೀವನ ಪರವಾಗಿಲ್ಲ. ಅಲ್ಲಿ ಕೂಡ ಭಯ ಇದೆ. ಅವರು ಸಂದೇಶ ಗುಂಡಗಳಿದ್ದಾರೆ, ಈಗ ಅಮಾನತಾಗಿದೆ. ಅಲ್ಲ, ಈಗ ಭಯ ಇಲ್ಲ. ನಮಗಂತೂ ಭಯ ಇಲ್ಲ. ನಮಗಂತೂ ಎಲ್ಲಿ ಬೇಕಾದರೆ ನಾವು ಮಾಡ್ಲಿಕ್ಕೆ ಸಿದ್ಧರಿದ್ದೇವೆ. ನಾವು ಮಾಹಿತಿ ಕಾರ್ಯಕರ್ತರು, ಮಾನವ ಹಕ್ಕು ಕಾರ್ಯಕರ್ತರು, ನಾವು ಎಲ್ಲಿ ಹೋಗ್ತೇವೆ, ಏನು ನಮಗೆ ಭಯ ಇಲ್ಲ ಅಂತದ್ದು. ಮತ್ತೆ ಪೊಲೀಸರ ದೌರ್ಜನ್ಯ ಅಂತ ಪೇಪರ್ ಆಗಿ ನಾನು ರೀಸನ್ ಹೇಳ್ತಾ ಇದ್ದೇನೆ. ಹೌದು. ಸುಮತಿಯವರ ತಂಗಿ ಅಲ್ವಾ? ಹೌದು. ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಹೌದು. ಸಂದೇಶ ಅಂತ ವ್ಯಕ್ತಿ ಅಲ್ಲ ಅಂತ. ಸಂದೇಶ ಅಂತ ವ್ಯಕ್ತಿ ಅಲ್ಲ ಅಂತ. ಹೌದು. ಅಲ್ಲ, ನಾವು ಸುಮತಿಯವರ ತಂಗಿ ಅಲ್ವಾ? ಹೌದು, ಕರೆಕ್ಟ್. ಸುಮತಿ ಪ್ರಫುಲ್ಲ ಕರೆಕ್ಟ್. ನಾವು ಇಲ್ಲಿ ಡಿಮಾಂಡ್ ಮಾಡ್ತಾ ಇರೋದು ಠಾಣೆಯ CC ಕ್ಯಾಮರಾ ಫೂಟೇಜ್ ಅನ್ನು ಪರಿಶೀಲಿಸಿ ಕ್ರಮ ತೆಗೆದುಕೊಳ್ಳಿ ಅಂತೇಳಿ ಹೇಳುವಂತ. ಯಾಕೆಂತ ಹೇಳಿದಾಗ ಯಾರ್ದು ಸರಿ ಯಾರ್ದು ತಪ್ಪು. ಈಗ ಅವರು ಹೇಳ್ತಾರೆ ಒಳ್ಳೆ ವ್ಯಕ್ತಿ ಅಂತೇಳಿ, ಆ ಥರ ಆಗಲಿಲ್ಲ ಅಂತೇಳಿ. ಇವರು ಹೇಳ್ತಾ ಇದ್ದಾರೆ ನಮಗೆ ಮತ್ತು ಅವರ ಮಗ ಪ್ರಫುಲ್ಲ ನಾಯಕನ ಮಗನಿಗೂ ಹೊಡೆದಿದ್ದಾರೆ, ಸುಮತಿ ನಾಯಕನ ಮಗನಿಗೂ ಹೊಡೆದಿದ್ದಾರೆ, ಅವರ ಮೇಲೆ FIR ಆಗಿದೆ ಅಂತೇಳಿ. ನಮಗೆ ಏನಂತ ಹೇಳಿದಾಗ ಇದರ ಬಗ್ಗೆ ಸ್ಪಷ್ಟತೆ ಬೇಕು. ಅಲ್ಲಿ CC ಕ್ಯಾಮರಾ ಫೂಟೇಜ್ ಇದೆ. ಅವರು ಏನು ಹೇಳ್ತಾ ಇದ್ದಾರೆ, ಸುಮತಿ ನಾಯ್ಕ್ ನಮಗೆ ಮಾಹಿತಿ ಕೊಟ್ಟದ್ದು ಮ್ಯೂಟ್ ಮಾಡಿ ಕೊಟ್ಟಿದ್ದಾರೆ. ಒಂದು ವೇಳೆ ಅಲ್ಲಿ CC ಕ್ಯಾಮರಾ ಮ್ಯೂಟ್ ಆಗಿದೆ, ಅಲ್ಲ CC ಕ್ಯಾಮರಾ ಫುಟೇಜ್ ಇಲ್ಲ ಇದ್ದರೆ ಅವರ ಕರ್ತವ್ಯ ಲೋಪ ಆಗ್ತದೆ, ಸಾಕ್ಷಿ ನಾಶ ಆಗ್ತದೆ. ಅದರ ಮೇಲೆ ಕ್ರಮ ತೆಗೆದುಕೊಳ್ಳಿ. ನಮಗೆ ಸತ್ಯಾಸತ್ಯತೆ, ನಾವು ಅವರಿಗೂ ಫೇವರ್ ಮಾಡೋದಿಲ್ಲ, ಇವರಿಗೂ ಫೇವರ್ ಮಾಡೋದಿಲ್ಲ. ಯಾರಿಗೆ ಅನ್ಯಾಯ ಆಗಿದೆ ಅವರಿಗೆ ನ್ಯಾಯ ಕೊಡಿ. ಮತ್ತೊಂದು ವಿಡಿಯೋ ಅದರಲ್ಲಿ ಸಂದೇಶ ಒಂದು ಗೋಡೆ ಜಂಪ್ ಮಾಡುವುದು ಅಲ್ಲ, ನಾವು ಇದರಲ್ಲಿ ಅದು ಮರೆತೋಯ್ತು. ಮತ್ತೆ ಅಲ್ಲಿ ಅದೇ ನಾವು ಹೇಳ್ತಾ ಇರೋದು ಈ 3 ವಿಡಿಯೋ ಇದೆಲ್ಲ, ಠಾಣೆದ್ದು, ಜಂಪ್ ಮಾಡಿದ್ದು ಮತ್ತೆ ಡ್ಯಾನ್ಸ್ ಮಾಡಿದ್ದು ಎಲ್ಲನೂ ವಶಕ್ಕೆ ತೆಗೆದುಕೊಳ್ಳಿ, ಪರಿಶೀಲಿಸಿ. ಅದು ನೋಡಿ ಮೀಡಿಯಾದಲ್ಲಿ ಬಂದದ್ದು. ಠಾಣೆದ್ದಾದರೆ CC ಕ್ಯಾಮರಾ ಫುಟೇಜ್ ಆ ವಿಷಯದಲ್ಲಿ ಕಮಿಷನರ್ ಹೇಳುದು ಅದು ಮನೆ ಕಂಪ್ಲೇಂಟ್ ಕೊಡಲಿಲ್ಲ, ತನಿಖೆ ಮಾಡ್ಲಿಕ್ಕೆ ಆಗಲ್ಲ. ಪೊಲೀಸ್ ಸ್ಟೇಷನ್ ಮಾಡುವಾಗ ಅಲ್ಲ, ನೋಡಿ ನಾನೊಂದು ಹೇಳ್ತೇನೆ. ಹೈಲೈಟ್ ಆಗಿದೆ.
ಕ್ರಿಮಿನಲ್ ಅಫೆನ್ಸ್ ಯಾರೇ ಮಾಡಿದ್ರು, ಈಗ ಯಾರೋ ಒಬ್ಬರು ಕ್ರಿಮಿನಲ್ ಮಾಡ್ತಾರೆ, ಯಾರಿಗೆ ಅನ್ಯಾಯ ಆಗಿದೆ ಅವರೇ ಕೊಡ್ಬೇಕಂತೇಳಿಲ್ಲ, ನೋಡಿದವರು ಕೂಡ ಕೊಡ್ಬೋದು. ಅದು ನಮ್ಮ ಕಾನೂನಲ್ಲಿ ಅವಕಾಶ ಇದೆ. ಮತ್ತೆ ಸುಮೋಟೋ ಕೂಡ ಪೊಲೀಸರು ಹಾಕ್ಬಹುದು. ಈಗ ನೋಡಿ, ಸಂದೇಶ್ ವಿಜಿ ಮಹೇಶ್ ಅವರ ಮೇಲೆ ಸುಮೋಟೋನೇ ಹಾಕಿದ್ದಾರೆ. ಏನಂತ ಹೇಳಿದಾಗ ಪೋಸ್ಕೋ ಕಾಯ್ದೆ ಅಡಿ ಏನು ಸಣ್ಣ ಮಕ್ಕಳಿಗೆ ಅವರು ಇದು ಮಾಡಿದ್ದಾರೆ, ಮತ್ತೆ ಸಾಕ್ಷಿಗೆ ಏನೋ ಮಾಡಿದ್ದಾರೆ. ಅಲ್ಲಿ ದೂರ ಇತ್ತಾ? ಅಲ್ಲಿ ದೂರ ಇಲ್ಲಲ್ಲ. ಇಲ್ಲಿ ಕೂಡ ನಾವು ಹೇಳ್ತಾ ಇರೋದು ಏನಂತ ಹೇಳಿದಾಗ ಅವರು ತುಳಿದಿದ್ದಾರಲ್ವಾ, ಅದು ಕ್ರಿಮಿನಲ್ ಅಫೆನ್ಸ್. ಗೋಡೆ ಹಾರಿ ಯಾವುದಕ್ಕೂ ಹಾರಿ ಹೋಗ್ಬಹುದು, ಏನೋ ರಕ್ಷಣೆ ಮಾಡ್ಲಿಕ್ಕೂ ಅದು ಬೇರೆ ವಿಚಾರ. ಗಾಡಿಗೆ ತುಳಿದದ್ದು ಅದು ನಾವು ವಿಡಿಯೋ ನೋಡ್ತಾ ಇರುವಾಗ ಅದರಲ್ಲಿ ನಮಗೆ ಕಾಣ್ತಾ ಇದೆ, ನಾವು ಅದು ಕ್ರಿಮಿನಲ್ ಅಫೆನ್ಸ್ ಅಂತ ಹೇಳಿದ್ದು, ತುಳಿಯುದು ಗಾಡಿಗೆ. ಮತ್ತೆ ಆರಿದ್ದು ಒಳ್ಳೆ ರೀಸನ್ ಇರಬಹುದು, ಕೆಟ್ಟ ರೀಸನ್. ಈಗ ಆ ವಿಡಿಯೋ ನೋಡಿದಾಗ ತುಳಿಲಿಕ್ಕೆ ಆರಿದ್ದು ಅಂತೇಳಿ ನಾವು ಸಿಸ್ಟಮ್ ಮೇಲ್ನೋಟಕ್ಕೆ ಸ್ಪಷ್ಟ ಆಗ್ತದೆ. ಅದನ್ನೆಲ್ಲ ಪರಿಶೀಲಿಸಿ ಅದು ಏನು ಎಡಿಟ್ ಆದದ್ದ ಏನು ಅದಕ್ಕೆ ನಾವು ಡಿಮಾಂಡ್ ಮಾಡ್ತಾ ಇರೋದು, FSLಗೆ ಕಳಿಸಿ ವರದಿ ಬರಲಿ, ಬಂದ ನಂತರ ಕ್ರಮ ತೆಗೆದುಕೊಳ್ಳಿ. ಈಗ ಅಮಾನತಾಗಿದೆ, ನ್ಯಾಯ ಎಲ್ಲರಿಗೂ ಒಂದು, ನಮಗೂ ಒಂದು, ಅವರಿಗೇ ಒಂದು. ಯಾಕೆ ಅಂತ ಹೇಳಿದಾಗ ನ್ಯಾಚುರಲ್ ಜಸ್ಟಿಸ್ ನಡಿಯಲ್ಲಿ ಎಲ್ಲ ಹೋಗ್ಬೇಕು. ನಾವೇನು ಇದು ಮಾಡ್ತಾ ಇಲ್ಲ. ನಾವು ಹೇಳ್ತಾ ಇರೋದು ಸರಿಯಾದ ರೀತಿಯಲ್ಲಿ ಜನಸಾಮಾನ್ಯರಿಗೆ ಯಾವ ರೀತಿ ವಿಚಾರಣೆ ಮಾಡ್ತೀರಾ ಆ ರೀತಿ ವಿಚಾರಣೆ ಮಾಡಿ. ಯಾಕೆಂತ ಹೇಳಿದಾಗ ನೋಡಿ, ಕಿಟ್ಟನ್ ರೈ ಮಂಗಳೂರು ಕಮಿಷನರಿಗೆ ಕೊಟ್ಟಿದ್ದಾರೆ, ಇವರು ಕೊಟ್ಟಿದ್ದಾರೆ, ನಾವು ಕೊಟ್ಟಿದ್ದೇವೆ, ಎಲ್ಲರಿಗೂ ಯಾವ ದೂರುದಾರರಿಗೂ ಕೊಟ್ಟಿಲ್ಲ. ನಾವು ಸಾಕ್ಷಿ ಕೂಡ ಕೊಟ್ಟಿದ್ದೇವೆ, ಠಾಣೆಯಲ್ಲಿ 4 ಜನ ಇದ್ರು ಅಂತೇಳಿ ಅವರನ್ನೂ ಕರೆಸಲಿಲ್ಲ. ನಮಗೆ ಇವರ ಬಗ್ಗೆ ನ್ಯಾಯ ಸಿಗ್ತದೆ ಅಂತೇಳಿ ನಮಗೊಂದು ಭರವಸೆ ಇಲ್ಲ. ಹ್ಯೂಮನ್ ರೈಟ್ಸ್ನಿಂದಲೇ ನಾನು ಹೇಳ್ತಾ ಇದ್ದೇನೆ, ಸಾಕ್ಷ್ಯ ಇದೆ ಇದರಲ್ಲಿ ಇದ್ದದ್ದು. ಈ ಎಲ್ಲ ದಾಖಲೆಗಳಿಂದ ನಾನು ಹೇಳ್ತಾ ಇದ್ದೇನೆ. ನಾನು ಈ ಥರ ಯಾರ ಮೇಲೂ ಆರೋಪ ಮಾಡ್ತಾ ಇಲ್ಲ. ಯಾಕೆಂತ ಹೇಳಿದಾಗ ನಾವು ಪ್ರೆಸ್ ಆವಾಗಲೇ ಕರೆಯಬಹುದಿತ್ತು, ನಮಗೆ ದಾಖಲೆ ಕಲೆ ಹಾಕಲಿಕ್ಕೆ ಟೈಮು ಬೇಕಿತ್ತು. ಯಾಕೆ ಇಲ್ಲದರೆ ಆರೋಪಕ್ಕೆ ಉರುಳು ಇರುವುದಿಲ್ಲ. ಈಗ ನೀವು ಏನು ಬೇಕು ದಾಖಲೆ ನಾವು ಆರೋಪ ಮಾಡಿದರಲ್ಲಿ ನಿಮಗೆ ನಾವು ಕೊಡ್ತೇವೆ ವಿತ್ ರೆಕಾರ್ಡು. ಓಕೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. ಅನುಭವಿ ಅಧ್ಯಾಪಕ ವೃಂದದಿಂದ ಬೋಧನೆ, ವಿಶಾಲ ಜ್ಞಾನ ಭಂಡಾರವನ್ನ ಹೊತ್ತ ಗ್ರಂಥಾಲಯ, ವಿಶಾಲವಾದ ಪ್ರಯೋಗಾಲಯಗಳು. ನೀಟ್, ಜೆಇಇ, ಸಿಇಟಿ ಹಾಗೂ ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ, IAS, IPS ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ. ವಿಕಸನ ಟಿವಿ ಹಾಗೂ ರೇಡಿಯೋ ಪಾಂಚಜನ್ಯ 90.8 FM. ಕಾಲೇಜು ಬಸ್ ವ್ಯವಸ್ಥೆ, ಕ್ರೀಡೆಗೆ ಒತ್ತು ಕೊಟ್ಟು ವಿಶಾಲವಾದ ಕ್ರೀಡಾಂಗಣ. ವಿದ್ಯಾರ್ಥಿನಿಯರಿಗಾಗಿ ಕಾಲೇಜ್ ಕ್ಯಾಂಪಸ್ನಲ್ಲೇ ಪ್ರತ್ಯೇಕ ವಸತಿ ನಿಲಯಗಳು. ಅರ್ಹ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಹಲವು ವಿದ್ಯಾರ್ಥಿ ವೇತನಗಳು. ಪ್ರತಿ ವರ್ಷವೂ ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆಗೈಯುತ್ತಿರುವ ವಿದ್ಯಾರ್ಥಿ ಸಮೂಹ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು: ವಿಜ್ಞಾನ ವಿಭಾಗ, PCMB, PCMC, PCMS, PCMA. ವಾಣಿಜ್ಯ ವಿಭಾಗ, SCBA, SCBA, ECBA. ಕಲಾ ವಿಭಾಗ, HPS. ಭಾಷೆಗಳು: ಇಂಗ್ಲಿಷ್, ಕನ್ನಡ, ಹಿಂದಿ, ಸಂಸ್ಕೃತ. ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. 80737 00468 81050 72386. ವೆಬ್ಸೈಟ್ www.vivekanandapuc.com.